ಸಾಲಿಗ್ರಾಮ ಮತ್ತು ಬ್ರಹ್ಮಾವರ ಶ್ರೀ ವೀರಮಾರುತಿ ಜಿಮ್, ಕರ್ನಾಟಕ ಪವರ್ ಲಿಫ್ಟಿಂಗ್ ಸಂಸ್ಥೆ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಶ್ರಯದಲ್ಲಿ ಸಾಲಿಗ್ರಾಮ ಶ್ರೀ ಗುರು ನರಸಿಂಹ ದೇವಸ್ಥಾನದ ಬಯಲು ರಂಗಮಂಟಪದಲ್ಲಿ ರಾಜ್ಯಮಟ್ಟದ ಕರ್ನಾಟಕ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಸ್ಪರ್ಧೆ ನಡೆಯಿತು. ಸ್ಪರ್ಧೆಯಲ್ಲಿ 74 ಕೆಜಿ ವಿಭಾಗದಲ್ಲಿ ಯಾದವ್ ಸುವರ್ಣ ಬೋಳಾರ್ ಚಿನ್ನದ ಪದಕ ಪಡೆದುಕೊಂಡಿದ್ದಾರೆ. 84 ಕೆಜಿ ವಿಭಾಗದಲ್ಲಿ ದೀಪಿಕಾ ಜೇಪುತ್ರನ್ ಚಿನ್ನದ ಪದಕ ಹಾಗೂ ಸಬ್ ಜೂನಿಯರ್ ಸ್ಟ್ರಾಂಗ್ ವಿಮೆನ್ ಆಫ್ ಕರ್ನಾಟಕ 2021 ಅನ್ನು ಬಿರುದು ಪಡೆದುಕೊಂಡಿದ್ದಾರೆ ಮತ್ತು ಹರ್ಷಿತಾ ಟಿ ಅವರು ಬೆಳ್ಳಿಯ ಪದಕ ಪಡೆದುಕೊಂಡಿದ್ದಾರೆ. ಇನ್ನು 52 ಕೆಜಿ ವಿಭಾಗದಲ್ಲಿ ಶಿಬಾನಿ ಚಿನ್ನದ ಪದಕ ಪಡೆದುಕೊಂಡರೆ 84 ಕೆಜಿ ಸಬ್ ಜೂನಿಯರ್ ವಿಭಾಗದಲ್ಲಿ ರೈಶಲ್ ಆರ್ ಮುಂಥಿರು ಅವರು ಚಿನ್ನದ ಪದಕ ಪಡೆದುಕೊಂಡಿದ್ದಾರೆ. ಪದಕ ಗಳಿಸಿದ ಎಲ್ಲಾ ಕ್ರೀಡಾಪಟುಗಳು ಶ್ರೀ ವೀರಮಾರುತಿ ವ್ಯಾಯಾಮ ಶಾಲೆಯ ಕ್ರೀಡಾಪಟುಗಳಾಗಿದ್ದು, ಇವರೆಲ್ಲರಿಗೂ ಪವರ್ ಲಿಫ್ಟರ್ ಯಾದವ ಸುವರ್ಣ ಅವರು ತರಬೇತಿಯನ್ನ ನೀಡ್ತಾ ಇದ್ದಾರೆ.